ಕುಡ್ಲ ಶ್ರೀ ಶಬರಿ ಪ್ರಾಡಕ್ಟ್ ಸಂಸ್ಥೆದ ಮುತಾಲಿಕೆಡು ದೇರಳಕಟ್ಟೆ ಶ್ರೀ ಅಯ್ಯಪ್ಪ ದೇವಸ್ಥಾನ ಬೊಕ್ಕ ಕುತ್ತಾರು ಶ್ರೀ ರಾಜರಾಜೇಶ್ವರಿ ದೇವಸ್ಥಾನಡು ಸ್ಯಾನಿಟೈಸಿಂಗ್ ಸ್ವಚ್ಛತೆನು ಅಂಗಾರೆ ನಡಪಾಯರು. ಪುಗಡ್ತದ ವಕೀಲರು ಬಿಜೆಪಿ ವಕ್ತಾರರು ಶ್ರೀ ಜಗದೀಶ್ ಸೇನವ, ಶಬರಿ ಕ್ಯಾಟರರ್ಸ್ದ ಶ್ರೀ ರಾಜೇಶ್ ಶೆಟ್ಟಿ ಶಬರಿ, ಮುಂಬೈ ಉದ್ಯಮಿಲು ಶ್ರೀ ಸುಧಾಕರ್ ಪೂಂಜಾ ಬೊಕ ಶ್ರೀ ಅಜೀಶ್ ಶೆಟ್ಟಿ ಇಂಚ 4 ಜನ ಒಟ್ಟು ಸೇರೊಂದು ಶ್ರೀ ಶಬರಿ ಪ್ರಾಡಕ್ಟ್ ಪನ್ಪುನ ಸ್ಯಾನಿಟೈಸಿಂಗ್ ಉದ್ಯಮನು ಶುರು ಮಾಡ್ತದೇರು. ಸರಕಾರದ ನಿಯಮ ಪ್ರಕಾರ ಜನ ಸೇರುನ ಸಾರ್ವಜನಿಕರ ದಿಂಜ ಓಡಾಟ ನಡಪವನ ಜಾಗೆಲೇನು ಇತ್ತ ಕಾಲ ಕಾಲಗ ಸ್ಯಾನಿಟೈಸಿಂಗ್ ಮನ್ಪುನವು ಕಡ್ಡಾಯವಾತನು ಜನಕುಲಿನ ಸುರಕ್ಷಿತದ ದೃಷ್ಟಿಡ್ಲ ಇಂದು ದಿಂಜ ಅಗತ್ಯಲ ಅಂದು.
ಇತ್ತ ಮಾತಾ ಕಡಿಟ್ಲ ದೇವಸ್ಥಾನ ಶ್ರದ್ಧಾ ಕೇಂದ್ರಲು ಸಾರ್ವಜನಿಕ ಜಾಗೆಲೇನು ಸ್ಯಾನಿಟೈಸಿಂಗ್ ಮನ್ಪುನ ಬೇಲೆಲು ಆವೊಂದುಂಡು ತಂಕ್ಲೆನ ಶ್ರೀ ಶಬರಿ ಪ್ರಾಡಕ್ಟ್ ಸಂಸ್ಥೆರ್ದಲ ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಶ್ರೀ ಕ್ಷೇತ್ರ ಒಡಿಯೂರು ಮರೋಳಿ ಶ್ರೀ ಸೂರ್ಯನಾರಾಯಣ ದೇವಸ್ಥಾನ ಇಂಚ ಮಸ್ತ್ ಕಡೆಟ್ ಸ್ಯಾನಿಟೈಸಿಂಗ್ ಬೇಲೆನು ನಡಪಾದ ಪಂಡದು ಶ್ರೀ ಶಬರಿ ಪ್ರಾಡಕ್ಟ್ದ ಪಾಲುದಾರರು ಶ್ರೀ ರಾಜೇಶ್ ಶೆಟ್ಟಿ ಶಬರಿ ತೆರಿಪಾಯರು. ಶ್ರೀ ಶಬರಿ ಪ್ರಾಡಕ್ಟ್ಸ್ ಈ ಸಂಸ್ಥೆಯಿಂದ ಸರ್ಕಾರದ ಆದೇಶದಂತೆ ಎಲ್ಲ ದೇವಸ್ಥಾನಗಳನ್ನು ಸ್ಯಾನಿಟೈಸೇಷನ್ ಮಾಡಬೇಕಂತ ಒಂದು ನಿಯಮ ಮಾಡಿದ್ದರಿಂದ ಈಗಾಗಲೇ ನಾವು ಹಲವಾರು ದೇವಸ್ಥಾನಗಳನ್ನು ಸ್ಯಾನಿಟೈಸರ್ ಮಾಡಿದ್ದೇವೆ. ಮುಖ್ಯವಾಗಿ ತಲಪಾಡಿ ದುರ್ಗಾ ಪರಮೇಶ್ವರಿ ದೇವರ ಸನ್ನಿಧಿಯಲ್ಲಿ ನಾವು ಸ್ಯಾನಿಟೈಸರ್ ಪ್ರಾರಂಭಿಸಿ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಕದ್ರಿ ಮಂಜುನಾಥೇಶ್ವರ, ಮರಳಿ ಸೂರ್ಯನಾರಾಯಣ ದೇವಸ್ಥಾನ ಮತ್ತು ಒಡಿಯೂರು ಗುರುದೇವ ಸಂಸ್ಥಾನ ಇಂಥ ಅನೇಕ ದೇವಸ್ಥಾನಗಳನ್ನು ನಾವು ಕೆಲವು ಭಕ್ತರ ಮತ್ತು ದಾನಿಗಳ ಸಹಕಾರದಿಂದ ನಾವು ಸ್ಯಾನಿಟೈಸೇಷನ್ ಮಾಡಿದ್ದೇವೆ. ಹಾಗಾಗಿ ಇಲ್ಲಿ ದೇರ್ಲಕಟ್ಟೆಯ ಶ್ರೀ ಸ್ವಾಮಿ ಶರಣಮಯ್ಯಪ್ಪ ದೇವಸ್ಥಾನದ ದೇವರಿಗೆ ನಮಿಸುತ್ತಾ ಇಲ್ಲಿಯೂ ಸಹ ಇವತ್ತಿನ ದಿನ ನಾವು ಸ್ಯಾನಿಟೈಸರ್ ಮಾಡ್ತಾ ಇದ್ದೇನೆ. ಇದಕ್ಕೆ ಮುಖ್ಯವಾಗಿ ಇಲ್ಲಿನ ಆಡಳಿತ ಮುಕ್ತೇಶ್ವರರಾದಂಥ ಶ್ರೀ ಚಂದ್ರಾಸ್ ಅಡ್ಯಂತರವರು ಹಾಗೂ ಉಪಾಧ್ಯಕ್ಷರಾದಂಥ ನಾರಾಯಣ ಶೆಟ್ಟಿ ಅವರು ಮತ್ತು ಉಪಾಧ್ಯಕ್ಷರಾದಂಥ ಜಗದೀಶಣ್ಣನವರು, ರವೀಂದ್ರನವರು, ಪ್ರಧಾನ ಕಾರ್ಯದರ್ಶಿಯಾದಂಥ ರವೀಂದ್ರನವರು ಹಾಗೂ ಇಲ್ಲಿನ ಪ್ರತಿಷ್ಠಿತ ಉದ್ಯಮಿಯು, ಕೊಡುಗೈ ದಾನಿಯು, ಸಾಮಾಜಿಕ ಮುಂದಾಳದಂಥ ವಿದ್ಯಾರತ್ನ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದಂಥ ರವೀಂದ್ರ ಶೆಟ್ಟಿಯವರು ಸಹ ಉಳಿದೊಟ್ಟು ಇವರು ಸಹ ಇದ್ದಾರೆ. ಇವರು ನಮಗೆ ಸಂಪೂರ್ಣವನ್ನು ಸಹಕಾರ ನೀಡಿದ್ದಾರೆ. ಈಗ ಈ ದೇವಸ್ಥಾನ ಆದ ನಂತರ ಕುತ್ತಾರು ಶ್ರೀ ರಾಜರಾಜೇಶ್ವರ ಭಜನಾ ಮಂದಿರದಲ್ಲೂ ಸಹ ನಮ್ಮ ಸ್ಯಾನಿಟೈಸೇಷನ್ ಆಗಲಿಕ್ಕಿದೆ. ಈ ನಮಗೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಈ ದೇವಸ್ಥಾನ ಆಡಳಿತ ಮಂಡಳಿ ಮತ್ತು ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರಿಗೂ ಸಹ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ದೇರಳಕಟ್ಟೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಬೊಕ ಕುತ್ತಾರು ಶ್ರೀ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವಸ್ಥಾನದ ಸ್ಯಾನಿಟೈಸಿಂಗ್ ಬೇಲೆಗೆ ಪ್ರಾಯೋಜಕತ್ವದ ಸಹಕಾರ ಕೊರ್ನ ದೇರಳಕಟ್ಟೆ ಶ್ರೀ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲಾ ಅಧ್ಯಕ್ಷರು ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಸ್ವಚ್ಛತೆ ಶುದ್ಧತೆ ಇತ್ತೆ ದಿಂಜ ಅಗತ್ಯ ಶ್ರೀ ಶಬರಿ ಪ್ರಾಡಕ್ಟ್ ಸಂಸದಕಲು ಆಲ್ಕೋಹಾಲ್ ಇಜ್ಜಂದಿನ ಮರ್ದು ಸಿಂಪರಣೆ ನಡಪಾದು ಪರಿಶುದ್ಧತೆಗೆ ಗಮನ ಕೊರೊಂದುಲೇರು ಮೊಕಲನ ಉದ್ಯಮ ಯಶಸ್ವಿಯಾದ ಬೆಳವಡು ಪಡೆದು ಹಾರೈಸಿಯರು. ಕ್ಷೇತ್ರದ ಆರಾಧ್ಯ ದೇವರನ್ನು ಮನಸ್ಸು ಸ್ಮರಿಸುತ್ತಾ ನನ್ನೆಲ್ಲ ಗುರು ಹಿರಿಯರಿಗೆ ವಂದಿಸುತ್ತಾ ಇಡೀ ದೇಶದಾದ್ಯಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವಿರುವಂತಹ ಸಂದರ್ಭ, ಕೊರೋನಾ ಮಹಾಮಾರಿ ವಿಶ್ವವ್ಯಾಪಿ ಹರಡುತ್ತಿರುವಂತಹ ಈ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಬೇರೆ ಬೇರೆ ರೀತಿಯಾದ ನೀತಿ ನಿಯಮಗಳನ್ನು ನಮ್ಮ ಕೇಂದ್ರ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ಎಲ್ಲ ನಮಗೆ ಕೊಟ್ಟಿದೆ. ಆ ಎಲ್ಲ ನೀತಿ ನಿಯಮಗಳನ್ನು ನಾವು ಬಹಳ ಕಡ್ಡಾಯವಾಗಿ ಪಾಲಿಸಬೇಕಾಗಿದೆ. ನಾವು ಮಾಸ್ಕನ್ನು ಧರಿಸುವಂಥದ್ದು, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವಂಥದ್ದು, ನಮ್ಮ ದೇಹ ಆರೋಗ್ಯವನ್ನು ಕಾಪಾಡುವಂಥದ್ದು, ಪರಿಸರದ ಎಲ್ಲ ಸ್ಥಳಗಳನ್ನು ಸ್ವಚ್ಛವಾಗಿಡುವಂಥದ್ದು, ಈ ರೀತಿಯಾಗಿ ನಾವು ವ್ಯವಹಾರವನ್ನು ಮಾಡಿದಾಗ ಖಂಡಿತವಾಗಿಯೂ ಆದಷ್ಟು ಬೇಗ ಈ ಒಂದು ಕೊರೋನಾ ಮಹಾಮಾರಿಯಿಂದ ಮುಕ್ತಿ ನಮಗೆ ದೊರಕಬಹುದು. ಈ ಸಂದರ್ಭದಲ್ಲಿ ನಾವು ದಿನನಿತ್ಯ ಪ್ರಾರ್ಥನೆ, ನಾವು ನಂಬುವಂಥ ಎಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡುವುದೇನು ಅಂತ ಹೇಳಿದರೆ ಆದಷ್ಟು ಬೇಗ ಈ ಒಂದು ಕೊರೋನಾ ಮಹಾಮಾರಿಯಿಂದ ನಮಗೆ ಮುಕ್ತಿ ದೊರೆಯಬೇಕು ಎಂಬ ನೆಲೆಯಲ್ಲಿ ನಾವೆಲ್ಲರೂ ಕೂಡ 10 ಜನ ಸೇರಿ ಪ್ರಾರ್ಥನೆಯನ್ನು ಮಾಡಿದಾಗ ಖಂಡಿತವಾಗಿಯೂ ಅದಕ್ಕೆ ದೇವರ ಫಲ ಖಂಡಿತವಾಗಿ ಸಿಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಶ್ರೀ ಸನ್ನಿಧಿಯಲ್ಲಿ ನಮ್ಮ ಶಬರಿ ಪ್ರಾಡಕ್ಟ್ನವರು ಒಂದು ಸ್ಯಾನಿಟೈಸರನ್ನು ಈ ಮೂಲಕ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಸರ್ಕಾರದ ಆದೇಶದಂತೆ ಆಲ್ಕೋಹಾಲ್ ರಹಿತ ಈ ಒಂದು ಪ್ರಾಡಕ್ಟ್ ಬಹಳ ಒಳ್ಳೆ, ಯಾವುದೇ ರೀತಿಯಾದ ಹಾನಿಲ್ಲದಂಥ ವೈರಸ್ಸನ್ನು ನಾಶ ಮಾಡುವಂತಹ ಒಂದು ಉತ್ತಮವಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮ್ಮ ಶ್ರೀ ದುರ್ಗಾ ಪರಮೇಶ್ವರಿ ಕಟೀಲು ದೇವಸ್ಥಾನ, ನಮ್ಮ ತಲಪಾಡಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಒಡಿಯೂರು ಕ್ಷೇತ್ರ, ಕದ್ರಿ ಮಂಜುನಾಥ ದೇವರ ಸನ್ನಿಧಿ, ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಅವರು ಹೋಗಿ ಈ ರೀತಿಯಾಗಿ ಸ್ಯಾನಿಟೈಸರ್ ಮಾಡುವಂಥದ್ದು. ಈ ಸಂದರ್ಭದಲ್ಲಿ ಶ್ರೀ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡುವುದು ಏನಂತ ಹೇಳಿದರೆ, ಯಾರೆಲ್ಲ ಈ ಕೆಲಸದಲ್ಲಿ ತೊಡಗಿದ್ದಾರೆ ಅವರೆಲ್ಲರಿಗೂ ಕೂಡ ದೇವರು ಒಳ್ಳೆಯದನ್ನು ಮಾಡಲಿ. ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗನೆ ಈ ಒಂದು ಕೊರೋನಾ ಮಹಾಮಾರಿಯಿಂದ ನಮಗೆ ಮುಕ್ತಿ ಸಿಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ದೇರಳಕಟ್ಟೆ ಶ್ರೀ ಅಯ್ಯಪ್ಪ ದೇವಸ್ಥಾನಡು ಬಾರಿ ಪೊರ್ಲುಡು ಸ್ಯಾನಿಟೈಸಿಂಗ್ ಬೇಲೆ ನಡಪಾದೇರು. ಲಾಕ್ಡೌನ್ನ ಸಂಕಷ್ಟದ ನಡುಟ್ಲ ಸರ್ಕಾರದ ಸ್ಯಾನಿಟೈಸಿಂಗ್ ನಿಯಮಗ ಅನುಸಾರವಾಯಿನ ಉದ್ಯಮನು ಶ್ರೀ ಶಬರಿ ಪ್ರಾಡಕ್ಟ್ ದಕ್ಕಲು ಶುರು ಮಲ್ತದೇರು.
ಆಕ್ಲೆಗ್ ಅಭಿನಂದನೆಲು ಎಡ್ಡೆ ಆವಡು ಪಂಡದು ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಶ್ರೀ ಚಂದ್ರಹಾಸ್ ಅಡ್ಯಂತಾಯ ಹಾರೈಸಿಯರು. ಸ್ವಾಮಿ ಶರಣಮಯ್ಯಪ್ಪ. ಇನಿ ನಮ್ಮ ಜಗತ್ತಿಗೆ ಬೈದನಂಚಿನ ಮಹಾಮಾರಿ ಕೊರೋನಾ ಸೀಕ್ ಅಂದಿಟ್ಟು ಇಡೀ ಊರೇ ಅಡಿಮೇಲಾದಬಹುದು. ಇನ್ನು ದೇವಸ್ಥಾನನೇ ಸಾಧಾರಣ ಒಂದು 2 ತಿಂಗಳು ಬಂದು ಅಂತದ್ದು ಭಕ್ತರಿಗೆ ಅವಕಾಶ ಇಜ್ಜಂದೆಲ್ಲ ಕೈತನಂಚಿನ ಪೂರ್ತೋಡು ಕೋಡೆ ಸರ್ಕಾರದ ಆದೇಶದ ಲೆಕ್ಕ ನಮ್ಮ ದೇವಸ್ಥಾನದ ಬಾಗಿಲು ದೆಪ್ಪನ ನೆಕ್ ನಿರ್ಣಯ ಮಾಡ್ತದೆ. ಅಂಚನೆ ಎಂದೂ ಆತಲ್ಲಿ ಆಡ ಎಂಕ್ಲಿಗೆ ಮಲ್ಲ ಒಂಜಿ ಉಚಿತ ವಿಷಯ ಪಂಡ ಈ ಓಪನ್ ಆದ ಮನದನಿ ಶ್ರೀ ಶಬರಿ ಪ್ರಾಡಕ್ಟ್ ಪಂಡದು ಸ್ಯಾನಿಟೈಸರ್ದ ನೇಮ್ ಮತ್ತು ಮಲ್ಪುನ ಒಂಜಿ ಕಂಪನಿ ಓಪನ್ ಮಾಡಿದ್ರೆ ನನ್ನ ಮಿತ್ರರೇನ ರಾಜೇಶ್ ಶೆಟ್ಟಿ ಕಾರ್ಬಕಾರ್ನ ಬಲಗ ಅక్కడ ಒಟ್ಟಿಗೆ ಸೇರಿದ ಒಂಜಿ ಮಲ್ಲ ಕಂಪನಿ ಇನ್ನು ಮಲ್ದೇರು ಆಡ ದೇವರೇ ಅರೆಗೆ ಅಕ್ಲೆಗೆ ಒಡ್ತನಾಥ ಸೌಕರ್ಯ ಕೊರೋಡು ದಯಪಂಡ ಇತ್ತೆ ಸಾಧಾರಣ ಒಂದು 2 ತಿಂಗಳು ಭಾರಿ ಸೋತು ಹೋದಿತ್ತೇರು ಪ್ರತಿಯವರಿಲ್ಲ ಎಂಕಲೆಗೆ ಅಂಜನೆ ಎಂಕಲ್ನ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವ್ರನ್ನ ಒಂಜಿ ಮಾರ್ಗದರ್ಶನ ಅರೆಗೊಂಜಿ ದಾದನ ದೇವರ ಬುದ್ಧಿ ಕೊರಿಯರು ಅಯ್ಯಪ್ಪ ದೇವಸ್ಥಾನಕ್ಕೂ ಕೊರಲೆ ಪಾಟ್ಲೆ ಅಂಚನೆ ರಾಜರಾಜೇಶ್ವರಿಗೆ ಪಂಡ ಅವ್ರನ್ನ ಸ್ಪಾನ್ಸರ್ಡ್ ಈ ಶುಚಿತ್ವದ ಒಂಜಿ ಕೆಲಸ ಕೈ ಪಡೆದಿರ ಅರೆಲ್ಲ ದೇವರ ಎಡ್ಡ ಅನ್ಕೊಡು ದಯಪಂಡ ಅವ್ರು ಎಡ್ಡೆ ಕೆಲಸ ಮಾಡ್ತಂದಿಲ್ಲ ಕೊಡುಗೈ ದಾಣಿ ಮಾತಾ ಎಡ್ಡೆ ಕೆಲಸ ಕೈ ಪಡೆದು ಎಡ್ಡೆ ಕೆಲಸ ಮಾಡ್ತದ್ದು ಎಡ್ಡೆ ಪುದರ್ ಪಡೆಯೊಂದಿಲ್ಲ ಅಂಚನೆ ನಮ್ಮ ಈ ಶ್ರೀ ಶಬರಿ ಕಂಪನಿ ಅಕ್ಕಳು 4 ಜನ ಪಂಡ ಇನಿಕ್ಕೆ ಸುಮಾರು ದೇವಸ್ಥಾನ ಮತ್ತು ಮಲ್ತದ್ದು ಈಡೆ ಬೈದೇರಿ ಪಂಡ ಯಾನು ಒಂಜಿ ಬಂದ್ಪುಣ್ಯ ದೇವರ ನಟ್ಟು ನಿಂಜಿನ ಪಂಡ ನನ್ನ ಮಿತ್ತಿಗೆ ಪ್ರತಿ ಒಂಜಿ ದೇವಸ್ಥಾನಪ್ಪು ಅತ್ತನ ಗೌರ್ಮೆಂಟ್ ಸರ್ಕಾರಕ್ಕೂ ಸಂಬಂಧಪಟ್ಟ ನಂಚಿನ ಆಫೀಸ್ ಒಂದು ಮತ್ತು ಇತ್ತನೇನು ದೇವರ ಅಕ್ಕಳಿಗೆ ಇನ್ನು ಒದಗದು ಕೊರದು ಅಕ್ಕನ ಕಂಪನಿ ನೆದ್ದಲ ಉತ್ತರೋತ್ತರ ಅಭಿವೃದ್ಧಿ ಅವಡನ್ನು ಪನ್ನೊಂದು ದೇವರ ಕೈ ಮುಗಿದೆಯನ್ನು ಪಡ್ಪಾದ. ಸರ್ಕಾರದ ಸ್ವಚ್ಛತಾ ನಿಯಮದ ಪ್ರಕಾರ ಶ್ರೀ ಶಬರಿ ಪ್ರಾಡಕ್ಟ್ ದಕ್ಕಲು ತಂಕ್ಲೆನ ಗ್ರಾಮ ಪಂಚಾಯತ್ ಕೈತಲ್ದ ಶ್ರೀ ಅಯ್ಯಪ್ಪ ದೇವಸ್ಥಾನದ ಸ್ಯಾನಿಟೈಸಿಂಗ್ ಬೇಲೆ ನಡಪಾದೇರು ಮಕ್ಕಳಿಗೆ ಅಭಿನಂದನೆಯಲು ಪಂಡದು ಬೆಳ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಶ್ರೀ CM ಸತ್ತಾರ್ ಅಭಿನಂದನೆದ ಪಾತ್ರ ಪಂಡೇರು. ಇವತ್ತು ದೇರ್ಲಕಟ್ಟೆಯ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮತ್ತು ಬೆಳ್ಮ ಗ್ರಾಮ ಪಂಚಾಯತಿಗೆ ಶಬರಿಯವರ ಮಾಲೀಕತ್ವದ ಸ್ಯಾನಿಟರಿಂಗ್ ಇದರ ಸ್ಪ್ರೇ ಮತ್ತು ದೇರ್ಲಕಟ್ಟೆ ವಿದ್ಯಾರತ್ನ ಇದು ಆಂಗ್ಲ ಮಾಧ್ಯಮ ಶಾಲೆಯರ ಮುಖ್ಯಸ್ಥರಾದ ರವೀಂದ್ರ ಶೆಟ್ಟಿ ಅವರ ನೇತೃತ್ವದಲ್ಲಿ ಇವತ್ತು ಸ್ಯಾನಿಟೈಸಿಂಗ್ ಮಾಡ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ನಮ್ಮ ಬೆಳ್ಮ ಗ್ರಾಮ ಪಂಚಾಯತ್ ವತಿಯಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ದೇವಸ್ಥಾನದ ಆಡಳಿತ ಸಮಿತಿ ಉಪಾಧ್ಯಕ್ಷರು ಶ್ರೀ ಜಗದೀಶ್ ಶೆಟ್ಟಿ ಬೆಳ್ಮ ಸೊಲ್ಮೆ ಸಂದಾಯರು, ಆಡಳಿತ ಸಮಿತಿ ಉಪಾಧ್ಯಕ್ಷರು ಶ್ರೀ ನಾರಾಯಣ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ಶ್ರೀ ರವೀಂದ್ರ ಇಂಚಿತಿ ಪ್ರಮುಖರು ಈ ಹೊರತು ಒಟ್ಟಿಗೆ ಇತ್ತೇರು. ಅಂಚನೆ ಕುತ್ತಾರು ಶ್ರೀ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವಸ್ಥಾನಗಳ ಸ್ಯಾನಿಟೈಸಿಂಗ್ ಸ್ವಚ್ಛತೆಯನ್ನು ಅಂಗಾರ ಕಾಂಡೆ ನಡಪಾಯರು.
ದೇವಸ್ಥಾನದ ಪ್ರಮುಖರು ಶ್ರೀ ಪವಿತ್ರ ಕುಮಾರ್ ಗಟ್ಟಿ ಶ್ರೀ ಶಬರಿ ಪ್ರಾಡಕ್ಟ್ದ ಸ್ಯಾನಿಟೈಸಿಂಗ್ ಸ್ವಚ್ಛತೆಗೆ ಅಭಿನಂದನೆ ಸಂದಾದು ಮೋಕ್ಲಿನ ಹೊಸ ಉದ್ಯಮ ನನಲಾತ್ ಯಶಸ್ವಿಯಾದ ಬೆಲೆವಾಡು ಇಂದು ಇತ್ತ ಮಾತ್ರೆಗಳ ಅಗತ್ಯ ಪಂಡದು ತೆರಿಪಾಯಲು ಮಾಗನ ದೇವರಾಯನ ನನ್ನ ಕುಲಸ್ವಾಮಿಯನ ಶ್ರೀ ಸೋಮನಾಥ ದೇವರನ್ನ ಸ್ಮರಣೆ ಮಲ್ತೊಂದು ಅಪ್ಪೆ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವರಿಗೆ ಸಾಷ್ಟಾಂಗ ಪ್ರಣಾಮ ಮಲ್ತೊಂದು ಇನ್ನಿತ ಈ ಕಾರ್ಯಕ್ರಮ ನಿಂಕಲು ಪ್ರಾರಂಭ ಮಲ್ತೊಂದಿಲ್ಲ ನಂಗೆ ಗೊತ್ತಿತ್ತಲೇ ಕಣೆ ಇಡೀ ಜಗತ್ತಿಗೊಂಜಿ ಕರೋನಾ ಪನ್ಪುನೊಂಜಿ ಮಹಾಮಾರಿ ಬೈತಂಡು ಆ ಮಹಾಮಾರಿ ಬತ್ತಿನ ಇರ್ದಾದ ಇಡೀ ಜಗತ್ತಿಗೆ ಬೈತಂಡು ನಮ್ಮ ಊರುಗಳ ಬೈದು ನಮ್ಮ ಇಲ್ಲದಂಚೆಲ್ಲ ಬೈತು ಆತ ಕೈ ತಡೆ ಬೈತಂಡು ನಮ್ಮ ಸರ್ಕಾರ ದೇವಸ್ಥಾನ ಪೂಜೆವಂತ ಸಮಯ ಉಂತವಡ್ದು ದಾಯ ಬಂಡ ಜನಕ್ಕೆ ಪೂಜೆಗಳು ಜನಕ್ಕೂ ಬರ್ಪೇರೆ ಜನಕ್ಕೂ ಬಂದಾಗ ಒರಿಯಾದ ಸ್ಪ್ರೆಡ್ ಡೌನ್ ಆ ಕಾರಣ ಹೊಡೆದು ನಮ್ಮ ದೇಶ ಪ್ರಧಾನಿ ನರೇಂದ್ರ ಮೋದಿರು ಈ ಒಂಜಿ ಪೂಜೆಯಲ್ಲಿ ದೇವಸ್ಥಾನದ ತಾತ್ಕಾಲಿಕ ಉಂತವಡು ಪಂಡ್ಕೊಂಡು ನೆಲೆಟ್ ಕೆಲವು ಸಮಯ ಹೆಂಗ್ಲಿ ಈ ಪೂಜೆನೇ ಪೂರ ಉಂತಾಯ ಜನಕ್ಕೆ ಬರ್ಪಣ ಅಂಚೆ ಸರ್ಕಾರ ಆದೇಶದ ಮೇರೆಗೆ ಕೋಟೆಡ್ದಿಂಚ ಈ ದೇವಸ್ಥಾನ ಓಪನ್ ಮಾಡ್ಕೊಳ್ಳಿ ಭಕ್ತರು ಬರೋಲಿ ಐಕ ಮತ್ತು ಲಿಮಿಟೇಷನ್ ಉಂಡು ಕೆಲವು ಕಡ್ಡಾಯ ಉಂಡು ಬರೋಲಿ ಬಂದಿರು ಐಕೆ ದೇವಸ್ಥಾನಕ್ಕೂ ಸ್ಯಾನಿಟೈರ್ ಮನ್ಪಡು ಆ ಕರೋನಾ ಪನ್ಪುನ ಒಂಜಿ ರೋಗಾಣು ಪೋಡು ಈ ದೇವಸ್ಥಾನ ಬರ್ರೆ ಬೆಲ್ಲಿ ಅಂಚಿನ ಒಂಜಿ ನಿಯಮಲ ಮಂತಿದ್ದಾರೆ ಐಕೆ ಸರಿಯಾದ ಎಂಗಲ್ನ ರಾಜೇಶ್ ಶೆಟ್ರು ಶಬರಿ ಪ್ರಾಡಕ್ಟ್ ಪನ್ಪುನ ಒಂಜಿ ಔಷಧನ ಮಲ್ತೊಂದುಲ್ಲೇರು ಮಾತ ಔಷಧ ನಂಗೆ ಸ್ಯಾನಿಟೈರ್ ಬಂಡ ಐಕೆ ಆಲ್ಕೋಹಾಲ್ ಇಂಚಿನ ಬೇತೆ ಪಾಡ್ವೇರು ಒಂದು ಅಂಚಿನ ಆಲ್ಕೋಹಾಲ್ ಇಜ್ಜನ್ನ ಭಾರಿ ಎಡ್ಡೇವಿನ ಒಂಜಿ ಪ್ರಾಡಕ್ಟ್ ದೇವಸ್ಥಾನಕ್ಕೂ ದೇವಸ್ಥಾನದ ಉಲಾಯಿಪಾಡು ನಡೆದಾದ ಭಾರಿ ಶುದ್ಧಾಚಾರೋಡು ಎಡ್ಡೆ ರೀತಿಯ ಮಲ್ತೊಂದುಲ್ಲೇರು ಹಲವಾರು ದೇವಸ್ಥಾನ ಕಟೀಲು ಬಕ್ಕ ಒಡೆಯೂರು ಇಂಚಿನ ಮಸ್ತ್ ದೇವಸ್ಥಾನ ತಲಪಾಡಿ ದುರ್ಗಾಪರಮೇಶ್ವರಿ ಪೂರ ಮಲ್ತದೆ ಇನಿ ನಮ್ಮ ಊರಿಗೆ ಬೈತೇರು ಕಾಂಡೆ ನಮ್ಮ ದೇರ್ಲಗಟ್ಟೆದ ಶ್ರೀ ಅಯ್ಯಪ್ಪ ದೇವಸ್ಥಾನ ಮಲ್ತೇರು ಅಂಚನೆ ಇನಿ ನಮ್ಮ ರಾಜರಾಜೇಶ್ವರಿ ದೇವಸ್ಥಾನಗಳ ಈ ಒಂದು ದೇವಸ್ಥಾನ ಶುದ್ಧಾಚಾರ ಪಡೆದು ಬೇಕಲ ಸೇವೆ ಅದು ಬೈತೇರು ಬೇಕ ಸಹಕಾರ ಮಸ್ತ್ ಕೊರ್ಪೇರು ಎಂಗ್ಲನ್ನ ರಾಜ್ಯ BJP ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರ್ಲ ಒವ್ವೇ ಒಂಜಿ ಕಷ್ಟ ಬತ್ತನ ಓರ್ಡು ತಕ್ಷಣ ಸ್ಪಂದಿಸೋದು ಪ್ರತಿಯೊಂಜಿಗೆ ಸಹಕಾರ ಕೊರ್ಪಣಂಚಿನ ಒಂಜಿ ಮಹಾಮಲ್ಲ ದಾನಿ ಎಂಗಲ್ನ ರವೀಂದ್ರ ಉಳಿದೊಟ್ಟು ಬೇರೆನ ಸಹಕಾರೋಡು ಇನಿ ಶಬರಿ ಪ್ರಾಡಕ್ಟ್ ದಕ್ಲೆ ಈ ದೇವಸ್ಥಾನಕ್ಕೂ ಈ ಒಂಜಿ ಸ್ಯಾನಿಟೈರ್ ಮನ್ಪುನ ಇಡೀ ಉಲಾಯಿ ಪಿದಾಯಿ ಪೂರ ಮಲ್ಪನ ಅಂಚಿನ ಕಾರ್ಯಕ್ರಮ ಪಾಡ್ದೇರು ಮಿಕ್ಲೆ ಬೈದನಂಚಿನ ಮಾತೆರೆಗಳ ಶ್ರೀ ರಾಜರಾಜ ಸಿದ್ಧಿವಿನಾಯಕ ದೇವಸ್ಥಾನದ ಪರವಾದ ಸ್ವಾಗತ ಮಂತೊಂದುಲ್ಲ ದೇತ ಪಾಲುದಾರನ ರಾಜೇಶ್ ಶೆಟ್ರು ಅಂಚನೆ ಸುಧಾಕರ್ ಬಕ್ಕ ಎಂಕಲ್ನ ರವೀಂದ್ರ ಉಳಿದೊಟ್ಟು ಮಿಕ್ಲೆ ಮಾತ ಎಂಗ್ಲ ಆರ್ಥಿಕವಾದ ಸ್ವಾಗತ ಅಂತಂದಿಲ್ಲ ಅಂಚನೆ ಎಂಕಲ್ನ ಸಿಬ್ಬಂದಿ ವರ್ಗಲ್ಲೇ ಮೆಕ್ಲೆ ಸ್ವಾಗತ ಅಂತಂದಲ್ಲ ಅಂಚನೆ ನಮ್ಮೊಟ್ಟಿಗೆ ದೇವಸ್ಥಾನದ ಪ್ರಧಾನ ಅರ್ಚಕರನ ವಿಜಯ ನಾವುಡಲ್ಲೇರು ಅಂಚನೆ ದೇವಸ್ಥಾನದ ಕೋಶಾಧಿಕಾರಿ అయిన ಜಗನ್ನಾಥ್ ಸಾಲಿಯಾನ್ ಉಳ್ಳೇರು ಸಂಘಟನಾ ಕಾರ್ಯದರ್ಶಿ అయిన JK ರೈ ಉಳ್ಳೇರು ಉಪಾಧ್ಯಕ್ಷರನ್ನ ಈಶ್ವರ ಬಡಾಜ್ ಉಳ್ಳೇರು ಎಂಗಳ ದೇವಸ್ಥಾನದ ಮ್ಯಾನೇಜರ್ అయిన ರಮೇಶ್ ಉಳ್ಳೇರು ಅಂಚ ಮಾತೇರ್ಲೇರು ಮಾತೇರ ಸಹಕಾರವುಳ್ಳ ಈ ದೇವರ ಮೆಕ್ಲೆಗೆ ರಾಜೇಶ್ ಶೆಟ್ಟಿ ಬಕ್ಕ ಉಳಿದೊಟ್ಟಿನಕ್ಲಿಗೆ ಬಕ್ಕ ಮಿಕಲ್ ಸಿಬ್ಬಂದಿವರೆಗೂ ಮಾತ ಶ್ರೀ ರಾಜರ ಸಿದ್ಧಿವಿನಾಯಕ ದೇವರು ಆಯುರಾರೋಗ್ಯ ಸುಖ ಸಂಪತ್ತನ್ನು ಕೊಡ್ತು ಮಿಕಲ್ ಮನ್ಪುನ ಅಂಜಿನ ಆ ಪ್ರಾಡಕ್ಟ್ ಇಡೀ ಉತ್ತರೋತ್ತರ ಅಭಿವೃದ್ಧಿ ಹೊಂದುದು ಇಡೀ ರಾಜ್ಯಡೆ ಒಂಜಿ ಎಡ್ಡೆ ಪ್ರಚಾರ ಚಿಕ್ಕದೆ ಅಭಿವೃದ್ಧಿ ಹೊಂದುದು ಅಕಲ್ಲ ಅಭಿವೃದ್ಧಿ ಹೊಂದಿದರೆ ಆ ಅಪ್ಪೆ ರಾಜರಾಜೇಶ್ವರಿಲ ಸಿದ್ಧಿವಿನಾಯಕ ದೇವರು ಅಕಲೆ ಪೂರ್ಣ ಪ್ರಮಾಣದ ಆಶೀರ್ವಾದ ಕೊರಡು ಬಂಡದು ಇಂಗ್ಲು ಶ್ರೀ ರಾಜ ಸಿದ್ಧಿವಿನಾಯಕ ದೇವಸ್ಥಾನದ ಪರವಾದ ಎಂಗ್ಲು ನಟ್ಟೊಂದುಲ್ಲ ದೇವರೇ. ಶ್ರೀ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವಸ್ಥಾನದ ಪ್ರಧಾನ ಅರ್ಚಕರು ಶ್ರೀ ವಿಜಯ ನಾವುಡ, ಆಡಳಿತ ಸಮಿತಿ ಕೋಶಾಧಿಕಾರಿ ಶ್ರೀ ಜಗನ್ನಾಥ ಸಾಲ್ಯಾನ್, ಸಂಘಟನಾ ಕಾರ್ಯದರ್ಶಿ ಶ್ರೀ JK ರೈ, ಉಪಾಧ್ಯಕ್ಷರು ಶ್ರೀ ಈಶ್ವರ ಬಡಾಜೆ, ಮ್ಯಾನೇಜರ್ ಶ್ರೀ ರಮೇಶ್ ಈ ಪೊರ್ತು ಒಟ್ಟಿಗೆ ಇತ್ತೇರು. ಶ್ರೀ ಶಬರಿ ಪ್ರಾಡಕ್ಟ್ಸ್ದ ಪಾಲುದಾರರು ಶ್ರೀ ರಾಜೇಶ್ ಶೆಟ್ಟಿ ಶಬರಿ, ಶ್ರೀ ಸುಧಾಕರ್ ಪುಂಜ ಬೊಕ್ಕ ಹಿತೈಷಿ ಶ್ರೀ K ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮುತಾಲಿಕೆಡಿತ್ತೇರು.